ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತು ಉಳಿಸಿ ಹೋರಾಟ ಸಮಿತಿಯಿಂದ ಪೂರ್ವಭಾವಿ ಸಭೆಯು ನಡೆಯಿತು. ಸಭೆಯಲ್ಲಿ ಸಾಂದೀಪನ ಮಠದ ಕೇಮಾರು ಈಶವಿಠಲದಾಸ ಸ್ವಾಮೀಜಿ ಅವರು ಭಾಗಿಯಾಗಿದ್ದರು. ಇದೇ ವೇಳೆ ನೆಲ್ಲಿದಡಿ ಗುತ್ತು ಚಾವಡಿಯಲ್ಲಿ ನಡೆದ ಪ್ರತಿಭಟನಾ ಪೂರ್ವಭಾವಿ ಸಿದ್ಧತೆಯ ಬಗ್ಗೆ ಚರ್ಚೆ ನಡೆಸಿದರು. ಕೇಮಾರು ಸ್ವಾಮೀಜಿ ಮಾತನಾಡಿ, ಈ ಮಣ್ಣಿನ ಸತ್ಯ ದೈವಗಳ ಅರಿವು ಜನರಿಗೆ ಇದ್ದ ಕಾರಣ ಹೋರಾಟದ ರೂಪುರೇಷೆಗಳು ಇತ್ಯರ್ಥವಾಗಲು ಸಾಧ್ಯವಾಯಿತು. ಹಿಂದೂ ಸಮಾಜ ಒಟ್ಟಾದರೆ ಧಾರ್ಮಿಕ ಕಾರ್ಯಗಳಿಗೆ ಅಡ್ಡಿಪಡಿಸುವ ಯಾರೇ ಇದ್ದರೂ ಎಚ್ಚರಿಕೆಯ ಕರೆಗಂಟೆಯಾಗುವುದು. ಈ ನಿಟ್ಟಿನಲ್ಲಿ ರಾಜಕೀಯ ಮುಖಂಡರ ಬೆಂಬಲ ಅಗತ್ಯ ಎಂದರು. ನಮ್ಮ ಮಾತೆಲ್ಲ ಹುಟ್ಟಿದಾಗ ಜಾಗಬದ್ಧ ಮತ್ತು ಕೃಷ್ಣ ದೈವದ ಸಹಕಾರ ಖಂಡಿತವಾದ ವಿಫಲ ಸತ್ಯದ ದೇವೇರಿ ವಿಫಲ ನಮ್ಮ ಮನಸ್ಸಿನ ಕಾದಿ ಸತ್ಯ ಧರ್ಮ ಇಟ್ಟಿದ್ರೆ ಖಂಡಿತವಾದ ದೇವರ ಜಯವಂತ ಕೊಡ್ತೇವೆ. ನಮ್ಮ ದೇವರ ಮನೆಗೆ ಅಕ್ಕ ಶ್ರೀಕಾಂತ ಜಿಲ್ಲೆ ಬಂತೆ ಏನಲ್ಲ ಬುಧರ್ವರಿಯರಲ್ಲಿ ಖಾಲಿ ಜಿಮಾದಿನ ಬುಧರ್ ಟಾಪ್ ಬಂದೆ ನಾವು ನಮಕ್ ಬುಧರ್ ಮುಖ್ಯ ಅಂತ ನಮ್ಮ ಗುಂಬೋಕ ಈ ಕಡೆ ಪಕ್ಕಿ ಒರಿ ಬೇಳೆ ಬರ್ತದೆ ಬಲೆಬಾಡು ಬಲೆಬಾಡಿನ ಪಕ್ಕಿ ಬೀಳುಂಡು ಅದನ್ನು ಪಕ್ಕಿ ಉದ್ದಬಾಡು ನಿಂತ್ಕೊಂಡು ಆದಾಗ ದಾದ ಮಾಡ್ಕೊಂಡು ಪೂರನಿ ಮತ ಇವ ಪಕ್ಕಿ ಬರ್ತದೆ ಆಯ್ತು ಒಟ್ಟು ಬಲೆ ಬೀಳ್ದು ಅಪ್ಪ ಬಲೆನೇ ಬರ್ತದೆ ಅಂಜ ನಾವು ಮಾತೆಲ್ಲ ಒಟ್ಟಂಗ ಈ ಮಾಡಿದ ಬಲೆ ಒಟ್ಟು ಬರ್ತದೆ. ಈ ಸಂದರ್ಭದಲ್ಲಿ ನೆಲ್ಲಿದಡಿ ಗುತ್ತುವಿನ ಧನರಾಜ್ ಶೆಟ್ಟಿ, ಶ್ರೀಕಾಂತ್ ಶೆಟ್ಟಿ, ಅಶ್ವಿನ್ ಶೆಟ್ಟಿ ಸೇರಿದಂತೆ ಗ್ರಾಮದ ಜನರು ಪಾಲ್ಗೊಂಡಿದ್ದರು. ಮಾತ್ರ ಬೇಚಾಡಿ ಇಂಥ ದಿನಟ್ಟು ಮಾತೆರಪ್ಪ ಇಂಗುಲ್ಲ ಬಂದು ನಿನ್ನ ಚಾವಡಿ ಬೈದೆ ಅಂಜಾದು ಪುನಃ ನಿನ್ನ ಆಪಿಂಚಿತ್ತಿ ಸವ ಕೆಲಸವನ್ನು ಮಾತ್ರ ಕೈ ಸೇರಿದು ಮಲ್ಪಲಕ ಅತಿ ಬೇಕು ಮಲ್ಪಾತ್ ಕೊರಲ ಅಂಚೆನೆ ಭೂಮಿ ಅಂಚೆನೆ ದೇವಸ್ಥಾನ ಅಂಚೆನೆ ರೋಡು ಐಕ್ಯವಾಡ ವ್ಯವಸ್ಥಿತ ಅದು ಗೊತ್ತಿಲ್ಲಕ ನಂಗೆ ಮಲ್ಪಾತ್ ಕೊರಡು ಈ ಬಂಡ ಈ ಥರ ಈ ಪ್ರಯತ್ನ ಬರ್ತೀನಿ ಎಂಕಲೊಟ್ಟು ಈ ಬರ್ತದ ಅಂಚೆನೆ ಆ ಕೆಲಸಗಳು ಆವೊಂದು ಗೋತು ಅಂಚೆನೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.